ರೂಪೇಶ್ ಶೆಟ್ಟಿ ಅವರ ಬಗ್ಗೆ ಹೇಳುವುದಾದರೆ ಸರಿಸುಮಾರು 8ನೇ 9ನೇ ತರಗತಿಯಲ್ಲಿ ಕಲಿಯುವ ವೇಳೆಯಲ್ಲಿ ಬೇಕೂರು ಶಾಲೆಯಲ್ಲಿ, ನಾನು ಕೂಡ ಕಲಿತಂತಹ ಶಾಲೆ ಬೇಕೂರು ಶಾಲೆಯಲ್ಲಿ ಕಲಿಯುವ ವೇಳೆಯಲ್ಲಿ ನಮ್ಮ ಮೈದಾನ, ನಮ್ಮೆಲ್ಲರ ಮೈದಾನ ಶಿವಶಕ್ತಿ ಮೈದಾನ. ಒಂದು ವರ್ಷ ಈ ಥರ ಸ್ಪರ್ಧೆ ನಡೆಯುವಾಗ 9ನೇ ಕ್ಲಾಸಲ್ಲಿ ಕಲಿತಾ ಇದ್ದೇನೋ, ಬಂದು ನನ್ನ ಹತ್ರ ಹೇಳಿದೆ, ನಂಗೆ ಕೂಡ ಒಂದು ಕಮೆಂಟ್ರಿ ಹೇಳುವ ಆಸಕ್ತಿ ಇದೆ. ಸೊ ಬಲಗೈ ದಾಂಡಿಗೆ ಸ್ಟ್ರೈಕ್ ತುಗುದಿಯಲ್ಲಿರತಕ್ಕಂಥ ವೇಳೆಯಲ್ಲಿ ಪ್ರಥಮ ಚೆಂಡು ಬರಿತಾ ಇದೆ, ಬಿಸು ಹೊಡೆಯತಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಚೆಂಡು ಮತ್ತು ದಂಡಲ್ಲಿ ಸಂಪರ್ಕ ಕಾಣ್ತಾ ಇಲ್ಲ, ಚೆಂಡು ನೇರ ಗೂಟ ರಕ್ಷಕರ ಕೈಗೆ ಬರ್ತಾ ಇದೆ, ಯಾವುದೇ ಅಂಕ ಇಲ್ಲ. ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ನಾನೋರ್ವ ಸಣ್ಣ ಕೇಬಲ್ ಆಪರೇಟರ್ ಟೆಕ್ನಿಷಿಯನ್, ಮಾಲಕರಲ್ಲ. ಈ ಊರಲ್ಲಿ ನಾನಾ ಕಡೆಗಳಲ್ಲಿ ತಿರುಗ್ತಾ ಇರ್ತಾನೆ. ಸೊ ರೂಪೇಶ್ ಬ್ಯುಸಿಯ ಶೆಡ್ಯೂಲಲ್ಲಿ ಕೆಲವೊಮ್ಮೆ ನಮ್ಮ ಊರಿಗೆ ಭೇಟಿ ನೀಡುವುದುಂಟು. ಫ್ರೆಂಡ್ ಡ್ರೈವ್ ಮಾಡ್ತಾರೆ, ಇವರು ಸೈಡಲ್ಲಿ ಕೂತ್ಕೊಳ್ತಾ ಇರ್ತಾರೆ, ನಾನು ಯಾವುದಾದ್ರೊಂದು ಪೋಸ್ಟ್ನ ಕೆಳಗೆ ಕೆಲಸ ಮಾಡ್ತಾ ಇದ್ದಾನೆ. ಇರೋ ಸಂದರ್ಭದಲ್ಲಿ ರೂಪೇಶನ ವಿಶೇಷತೆ ನಾನು ಹೇಳ್ತಾ ಇದ್ದೇನೆ ವೀಕ್ಷಕರೇ. ಎಲ್ಲರೂ ಕೂಡ ಹಾಯ್ ಬಾಯ್ ಹೇಳ್ತಾರೆ, ಆದರೆ ರೂಪೇಶು ನನ್ನ ನೋಡಿದ ಕೂಡಲೇ ಕಾರಿನಿಂದ ಕೆಳಗೆ ಇಳಿದು ನನ್ನ ಬಳಿ ಬಂದು ಉಪಚಾರವನ್ನು ಕೇಳಿ ಮಾತನಾಡಿ ಹೋಗುವಂತ ದೊಡ್ಡ ಗುಣ ಇರತಕ್ಕಂಥ ಒಂದು ಪ್ರತಿಭೆ ಖಂಡಿತ. ಈಗ ನಾನೊಂದು ಪರ್ಸನ್ ಇಂಟ್ರೊಡ್ಯೂಸ್ ಮಾಡ್ತೇನೆ. ಅದು ಯಾಕಂತ ಹೇಳಿದ್ರೆ, ರೂಪೇಶ್ ನಿಮಗೆ ಇಂಡಸ್ಟ್ರಿಯಲ್ಲಿ ಮಾತ್ರ ಗೊತ್ತು, ಆದರೆ ಮಂಗಳೂರವರೆಗೆ ಗೊತ್ತುಂಟು ಅವನು ದೊಡ್ಡ ಆಂಕರ್ ಕೂಡ ಅಂತ. ಅವನು ಪ್ರತಿ ಸ್ಟೇಜ್ ಫಂಕ್ಷನ್, ದೊಡ್ಡ ದೊಡ್ಡ ಸ್ಟೇಜ್ ಫಂಕ್ಷನ್ ಈಗ ರೂಪೇಶ್ ಶೆಟ್ಟಿ ಇದ್ರೆ ಅದಕ್ಕೊಂದು ಕಳೆ ಬೇರೆ. ಓಕೆ, ಅದು ಆ ಲೆವೆಲ್ಗೆ ರೀಚ್ ಆಗಬೇಕಾದ್ರೆ ಅವನು ಬೇಸಲ್ಲಿ ಏನೆಲ್ಲ ಮಾಡಿದ್ದ, ಅದೊಂದು ಬರ್ತ್ಡೇ ಫಂಕ್ಷನಲ್ಲಿ ಆಂಕರಿಂಗ್ ಮಾಡ್ತಾ ಇದ್ದ, TV ಶೋಲ್ ಮಾಡ್ತಾ ಇದ್ದ, ಅದೆಲ್ಲ ಮಾಡ್ದ. ಆದರೆ ಅದೆಲ್ಲ ಮಾಡಲಿಕ್ಕೆ ಒಂದು ಮೋಟಿವೇಶನ್ ಅಂತ ಬೇಕು. ಆ ಮೋಟಿವೇಶನಲ್ಲಿ ಅವನು ಸ್ಟಾರ್ಟ್ ಆಗಿದ್ದು ಅದು ಕೆರಿಯರ್ ಈ ಊರಿಂದಾನೆ, ಈ ನಮ್ಮ ಪ್ರತಾಪನಗರ ಊರಿಂದನೇ. ಅವನು ಆವಾಗ ಶಾಲೆಗೆ ಹೋಗ್ತಾಗ ರಜೆಯಲ್ಲೆಲ್ಲ ಇಲ್ಲಿ ಕ್ರಿಕೆಟ್ ಮ್ಯಾಚ್ಗೆಲ್ಲ ಆ್ಯಂಕರ್ ಮಾಡ್ತಾ ಇದ್ದ, ಇಲ್ಲಿ ಕಮೆಂಟ್ರಿ ಮಾಡ್ತಾ ಇದ್ದ. ಆ ಕಮೆಂಟ್ರಿ ಮಾಡುವಾಗ ಅವನೊಂದು ಆತ್ಮೀಯ ಮಿತ್ರ ಇದ್ದಾರೆ, ದಿವಾಕರ್ ಅಂತೇಳಿ, ಅವನು ಇಂಟ್ರೊಡ್ಯೂಸ್ ಮಾಡ್ತೇನೆ. ಇವರು ಕೂಡ ಈಗ ಲೀಡಿಂಗ್, ಈಗ ನಮಗೋಸ್ಕರ ಅವರು ಎಲ್ಲೇ ಒಂದು ಇದು ಕಮೆಂಟ್ರಿ ಮಾಡ್ತಾ ಇದ್ದವರು ಬಿಟ್ಟು ಬಂದಿದ್ದಾರೆ. ಇವರು ಮತ್ತು ಅವರು ಭಾರಿ ಆತ್ಮೀಯರು, ಅವರು ಒಟ್ಟಿಗೆ ಜೊತೆ ಕೂಡ್ಕೊಂಡೆ ತುಂಬಾ ಕಡೆ ಕಮೆಂಟ್ರಿ ಮಾಡಿದ್ದಿದೆ. ಅಲ್ಲ, ಅವ್ರು ಬಿಗ್ ಬಾಸ್ಗೆ ಹೋಗ್ಲಿಕ್ಕೆ 2 ದಿನಗಳ ಹಿಂದೆ ನಾವೊಂದು ಸಂದರ್ಶನ ತಗೊಳ್ಳುವಾಗ ಕೂಡ ನನ್ನ ರೇಡಿಯೋ ಅಥವಾ MC ಕೆರಿಯರ್ನ ಮೊದಲು ಮಾಡಿದ್ದ ನಿಮ್ಮನ್ನು ನೋಡಿ ಅಂತ ಅವರು ಹೆಸರು ಮೆನ್ಷನ್ ಮಾಡಿದ್ದಾರೆ. ನಿಮ್ಮನ್ನು ನೋಡಿ ನಾನು ಕಮೆಂಟ್ರಿಗೆ ಕಲಿತೆ, ನೀವು ಅವರಿಗೆ ಸಪೋರ್ಟ್ ಮಾಡಿದ್ರಿ, ನಿನ್ನಡ ಕೆಪಾಸಿಟಿ ಉಂಟು ಈ ಮನ್ಪು ಅಂತ ಹೇಳಿ. ಅದಾದ ಮೇಲೆ ಅವರು ಮೈಕ್ ಮೊದಲು ಹಿಡಿದು ಅಲ್ಲಿಂದ ಜರ್ನಿ ಶುರುವಾದದ್ದು. ರೇಡಿಯೋ, TV ಆಗಿರ್ಬೋದು, ಸಿನಿಮಾ ಆಗಿರ್ಬೋದು. ಏನು ಹೇಳ್ತೀರಿ? ನಮಸ್ಕಾರ ವೀಕ್ಷಕರೇ. ದಿವಾಕರ್ ಉಪ್ಪಳ ಅಂದರೆ ನಮ್ಮ ಪ್ರತಾಪನಗರ ಊರು, ಮಂಗಲ್ಪಾಡಿ. ನಾ ಹೇಳಿದ ಹಾಗೆ ಭಾಷೆಗಳ, ಕಲೆಗಳ, ಜಾತಿ ಮತಗಳ ಸಂಗಮ ಬೀಡು ನಮ್ಮ ಈ ತುಳುನಾಡಿನ ಮಣ್ಣು ಮಂಗಲ್ಪಾಡಿಯಲ್ಲಿ. ರೂಪೇಶ್ ಶೆಟ್ಟಿ ಅವರ ಬಗ್ಗೆ ಹೇಳುವುದಾದರೆ ಸರಿಸುಮಾರು 8ನೇ 9ನೇ ತರಗತಿಯಲ್ಲಿ ಕಲಿಯುವ ವೇಳೆಯಲ್ಲಿ ಬೇಕೂರು ಶಾಲೆಯಲ್ಲಿ, ನಾನು ಕೂಡ ಕಲಿತಂತಹ ಶಾಲೆ ಬೇಕೂರು ಶಾಲೆಯಲ್ಲಿ ಕಲಿಯುವ ವೇಳೆಯಲ್ಲಿ ನಮ್ಮ ಮೈದಾನ, ನಮ್ಮೆಲ್ಲರ ಮೈದಾನ ಶಿವಶಕ್ತಿ ಮೈದಾನ. ಆ ಮೈದಾನದಲ್ಲಿ ಪ್ರತಿ ವರ್ಷವೂ ಕೂಡ ಅನೇಕ ಸ್ಪರ್ಧೆಗಳು ನಡೀತಾ ಇದೆ. ಒಂದು ವರ್ಷ ಈ ಥರ ಸ್ಪರ್ಧೆ ನಡೆಯುವಾಗ 9ನೇ ಕ್ಲಾಸಲ್ಲಿ ಕಲಿತಾ ಇದ್ದೇನೋ, ಬಂದು ನನ್ನ ಹತ್ರ ಹೇಳಿದೆ, ನಂಗೆ ಕೂಡ ಒಂದು ಕಮೆಂಟ್ರಿ ಹೇಳುವ ಆಸಕ್ತಿ ಇದೆ. ಖಂಡಿತ ನಾನು ಹೇಳಿದೆ, ಯಾಕೆ? ಆಗ ಅರ್ಧಂಬರ್ಧ ಇಂಗ್ಲೀಷ್, 9ನೇ ಕ್ಲಾಸಲ್ಲಿ ಕನ್ನಡ ಮೀಡಿಯಮಲ್ಲಿ ಕಲಿಯುವಂಥ ಹುಡುಗ ಯಾವ ರೀತಿಯಲ್ಲಿ ಇಂಗ್ಲೀಷ್ ಮಾತಾಡ್ಬೋದು, ಆ ರೀತಿಯಲ್ಲಿ ಇಂಗ್ಲೀಷಲ್ಲಿಯೇ ಸ್ಟಾರ್ಟ್ ಮಾಡಿದಂತಹ ಕಮೆಂಟ್ರಿ. ಆ ಬಳಿಕ ಅನೇಕ ಅದು ಸ್ಟಾರ್ಟಿಂಗ್. ಅದೇ ಪ್ರಕಾರ ನಮ್ಮ ಊರಿನ ಅತ್ಯಂತ ದೊಡ್ಡ ಜಾತ್ರೆ ಅಂದರೆ ಸಾರ್ವಜನಿಕ ಗೌರಿ ಗಣೇಶೋತ್ಸವ. ಆ ಗೌರಿ ಗಣೇಶೋತ್ಸವದ ವೇದಿಕೆಯಲ್ಲಿ ಪ್ರತಿ ವರ್ಷವೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವುದುಂಟು. ಅಂತಹ ಕಾರ್ಯಕ್ರಮದಲ್ಲಿ ನಮ್ಮ ಶಿವಶಕ್ತಿ ಕ್ರಿಕೆಟರ್ಸ್ ಎಂಬ ಸಂಸ್ಥೆ ಇದೆ. ಪ್ರತಿ ವರ್ಷವೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಡುವಂತಹ ಸಂಸ್ಥೆ. ಆ ಸಂಸ್ಥೆಯ ಸಾಂಸ್ಕೃತಿಕ ವೇದಿಕೆಯಲ್ಲಿ ಪ್ರತಿ ವರ್ಷ ನಾನೇ ಮಾತನಾಡೋದು. ಒಂದು ವರ್ಷ ರೂಪೇಶ್ ಹೇಳಿದ, ನನಗೆ ಆಸಕ್ತಿ ಇದೆ, ಆ್ಯಂಕರಿಂಗ್ ಮಾಡುವ ಆಸಕ್ತಿ ಇದೆ. ಸೊ ಖಂಡಿತ ಆಪರ್ಚುನಿಟಿ ಇದೆ, ಊರೇ ಇದು. ಮತ್ತೊಂದು ವಿಷಯ ಅಂದರೆ, ನಮ್ಮ ಗಣೇಶೋತ್ಸವದ ವೇದಿಕೆಯಲ್ಲಿ ಹತ್ತಿದಂಥ ಪ್ರತಿಯೊಬ್ಬರು ಪ್ರತಿಭೆಯೂ ಕೂಡ ಉನ್ನತ ಶಿಖರಕ್ಕೆ ಏರಿದೆ ವಿನಃ ತಿರುಗಿ ನೋಡಲಿಲ್ಲ. ಅಂತಹ ಅನೇಕ ಪ್ರತಿಭೆಗಳು ನಮ್ಮ ಊರಲ್ಲಿರ್ತಕ್ಕಂಥ ಶೋಭನಾಥ್ ಶೆಟ್ಟಿ ಮಂಗಲ್ಪಾಡೆ ಆಗಿರಲಿ, ನಮ್ಮ ಹೀಗೆ ತಾನೇ ಕಾಂತಾರದಲ್ಲಿ ಬೆಡಿಯಬ್ಬು ಹೆಸರಾದಂತಹ ಪುಷ್ಪರಾಜ್ ಬೊಳ್ಳಾರ ಆಗಿರಲಿ, ಇಂತಹ ಪ್ರತಿಭೆಗಳೆಲ್ಲ ಬೆಳೆದಂತಹ ಊರು ಅಂದರೆ ನಮ್ಮ ಗಣೇಶೋತ್ಸವದ ವೇದಿಕೆ ಅಂತ ನಮ್ಮ ಹೆಮ್ಮೆಯಿಂದ ಹೇಳಬಲ್ಲೆ. ರೂಪೇಶ್ನವರ ಬಗ್ಗೆ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದರೆ, ನಾನೋರ್ವ ಸಣ್ಣ ಕೇಬಲ್ ಆಪರೇಟರ್ ಟೆಕ್ನಿಷಿಯನ್, ಮಾಲಕರಲ್ಲ. ಈ ಊರಲ್ಲಿ ನಾನಾ ಕಡೆಗಳಲ್ಲಿ ತಿರುಗ್ತಾ ಇರ್ತಾನೆ. ಸೊ ರೂಪೇಶ್ ಬ್ಯುಸಿಯ ಶೆಡ್ಯೂಲಲ್ಲಿ ಕೆಲವೊಮ್ಮೆ ನಮ್ಮ ಊರಿಗೆ ಭೇಟಿ ನೀಡುವುದುಂಟು. ಜೊತೆಯಲ್ಲಿ ಅವರ ಡ್ರೈವರ್ ಅಲ್ಲ, ಅವರೊಂದು ಫ್ರೆಂಡ್ ಆಗಿರ್ತಾರೆ. ಫ್ರೆಂಡ್ ಡ್ರೈವ್ ಮಾಡ್ತಾರೆ, ಇವರು ಸೈಡಲ್ಲಿ ಕೂತ್ಕೊಳ್ತಾ ಇರ್ತಾರೆ, ನಾನು ಯಾವುದಾದ್ರೊಂದು ಪೋಸ್ಟ್ನ ಕೆಳಗೆ ಕೆಲಸ ಮಾಡ್ತಾ ಇದ್ದಾನೆ. ಇರೋ ಸಂದರ್ಭದಲ್ಲಿ ರೂಪೇಶನ ವಿಶೇಷತೆ ನಾನು ಹೇಳ್ತಾ ಇದ್ದೇನೆ ವೀಕ್ಷಕರೇ. ಎಲ್ಲರೂ ಕೂಡ ಹಾಯ್ ಬಾಯ್ ಹೇಳ್ತಾರೆ, ಆದರೆ ರೂಪೇಶು ನನ್ನ ನೋಡಿದ ಕೂಡಲೇ ಕಾರಿನಿಂದ ಕೆಳಗೆ ಇಳಿದು ನನ್ನ ಬಳಿ ಬಂದು ಉಪಚಾರವನ್ನು ಕೇಳಿ ಮಾತನಾಡಿ ಹೋಗುವಂತ ದೊಡ್ಡ ಗುಣ ಇರತಕ್ಕಂಥ ಒಂದು ಪ್ರತಿಭೆ ಖಂಡಿತ. ಈಗಿನ ವಾತಾವರಣದಲ್ಲಿ ಬೆಳೆಯುವಂತಹ ಪ್ರತಿಭೆಗಳು ಯಾವ ರೀತಿ ಇರಬೇಕು ಎಂಬುದಕ್ಕಾಗಿ ದೊಡ್ಡ ಉದಾಹರಣೆ ಅಂತ ಹೇಳ್ಬೋದು ರೂಪೇಶ್. ಯಾಕೆ ಅಂತ ಹೇಳಿದ್ರೆ, ಈ ರೀತಿಯಲ್ಲಿ ಬಂದಂತಹ ದಾರಿಯನ್ನು ಮರೆಯದಂತೆ, ನಮ್ಮ ಮಾಡಿಕೊಟ್ಟಂತಹ ದಾರಿಯನ್ನು ಮರೆಯದಂತೆ ಸದಾ ಆ ಒಂದು ಬಂದಂತಹ ದಾರಿ ಸದಾ ನೆನಪಲ್ಲಿ ಇಟ್ಟುಕೊಂಡ ಕಾರಣವೇ
ಈಗ ಕಲರ್ಸ್ ವಾಹಿನಿಯ ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಆಗಿ ಮೆರೀತಾ ಇದ್ದಾನೆ. ಖಂಡಿತವಾಗಿಯೂ ರೂಪೇಶ್ ಅವರಿಗೆ ಅಭಿನಂದನೆಗಳು. ಮತ್ತೊಂದು ಎಲ್ಲ ವೀಕ್ಷಕರಲ್ಲಿ ಮನವಿ, ತುಳುನಾಡ ವೀರ ಪುತ್ರ, ನಮ್ಮ ಕಾಸರಗೋಡು ಅಂದರೆ ತುಳುನಾಡಿನ ಮಣ್ಣು ಎಲ್ರಿಗೂ ಗೊತ್ತಿದೆ. ಅಲ್ಲಿ ನೀಲೇಶ್ವರದಿಂದ ಬಾರಕೂರು ತನಕ ತುಳುನಾಡು ಅಂತ ಹೇಳ್ತೇವೆ. ಆ ತುಳುನಾಡಿನ ಯುವಕನಿಗೆ ಎಲ್ಲರ ಓಟ್ ಬೇಕು. ವೋಟಿಂಗ್ ಮಾಡಿ ನಮ್ಮ ರೂಪೇಶ್ ರವರನ್ನ ಗೆಲ್ಲಿಸಿ, ಇದೇ ನನ್ನ ಬಯಕೆ. ಈಗ ರೂಪೇಶ್ ನಿಮ್ಮನ್ನು ನೋಡಿ ಮೈಕ್ ಹಿಡಿದ್ರು, ಮಾತಾಡ್ಲಿಕ್ಕೆ ಕಲ್ತರು ಅಂತ ನಮ್ಮ ವೀಕ್ಷಕರಿಗೆ ರೂಪೇಶ್ ಅವರನ್ನು ಇನ್ಸ್ಪಿರೇಷನ್ ಮಾಡಿದಂಥ ಇವರು ದಿವಾಕರ್ ಅವರು ನಿಮ್ಮ ಒಂದು ಕಮೆಂಟ್ರಿಯನ್ನು ಜನರಿಗೆ ಅವರಿಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಕರ್ನಾಟಕ ಜನತೆಗೆ ಗೊತ್ತಾಗಬೇಕು ನಿಮ್ಮ ಕಮೆಂಟ್ರಿಯಲ್ಲಿ ಎಷ್ಟು ಕೆಪಾಸಿಟಿ ಇದೆ ಅಂತ. ಒಂದು ಸಣ್ಣ ಜಲಕ್ಕೊಂದು ನಮಗೋಸ್ಕರ. ಖಂಡಿತ ವೀಕ್ಷಕರೇ, ದಿವಾಕರ್ ಉಪ್ಪಳ ಅವರ ಬಗ್ಗೆ ಪರಿಚಯ ಮಾಡಿದ ಕ್ರೀಡಾ ಕ್ಷೇತ್ರ, ಅದರಲ್ಲೂ ನಾನು ಆರಂಭ ಮಾಡಿದ್ದು ಕ್ರಿಕೆಟಲ್ಲಿ. ಆ ಬಳಿಕಗೆ ಕಬಡ್ಡಿ, ಈಗ ತಾನೇ ಕಾಸರಗೋಡಿನೊಂದು ಕಬಡ್ಡಿ ಮುಗಿಸಿ ಬಂದಿದ್ದೇನೆ. ಇನ್ನು ಭಟ್ಕಳಕ್ಕೆ ತೆರಳ್ತಾ ಇದ್ದೇನೆ. ನನಗೆ 5 ಗಂಟೆಗೆ ಭಟ್ಕಳಕ್ಕೆ ತಲುಪಬೇಕು. ಏನೇ ಇಲ್ಲ ವೀಕ್ಷಕರೇ, ಕ್ರಿಕೆಟ್ನ ಬಗ್ಗೆ ಹೇಳೋದಾದರೆ ಕಮೆಂಟ್ರಿ ಹೇಳಬೇಕು. ಸೊ ಕಮೆಂಟ್ರಿಯಲ್ಲಿ ಕೆಲವೊಂದು ಭಾಷೆಗಳಲ್ಲಿ ಮಾತಾಡ್ತಾನೆ, ಕನ್ನಡದಲ್ಲಿ ಓಕೆ, ಕನ್ನಡದಲ್ಲಿ ಹೇಳಿ. ವೀಕ್ಷಕರು, ಈಗ ತಾನೇ ನಾಣ್ಯ ಚಿಮ್ಮುಗೆಯನ್ನು ಗೆದ್ದುಕೊಂಡಿರತಕ್ಕಂತಹ ತಂಡದ ನಾಯಕ ಮೊದಲಿಗೆ ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿ ಎದುರಾಳಿ ತಂಡದ ಆಟಗಾರು ಆರಂಭಿಕ ದಾಂಡಿಗರ ಆಗಮನವಾಗಿದೆ. ದೂರದ ಕಡೆಯಿಂದ ಮೊದಲ ಓವರ್ ಆರಂಭವಾಗ್ತಾ ಇದೆ. ಸೊ ಬಲಗೈ ದಾಂಡಿಗ ಸ್ಟ್ರೈಕ್ ತುಗುದಿಯಲ್ಲಿರತಕ್ಕಂತಹ ವೇಳೆಯಲ್ಲಿ ಪ್ರಥಮ ಚೆಂಡು ಬರಿತಾ ಇದೆ. ಬಿಸು ಹೊಡೆಯತಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಚೆಂಡು ಮತ್ತು ದಂಡಲ್ಲಿ ಸಂಪರ್ಕ ಕಾಣ್ತಾ ಇಲ್ಲ. ಚೆಂಡು ನೇರ ಗೂಟ ರಕ್ಷಕರ ಕೈಗೆ ಬರ್ತಾ ಇದೆ. ಯಾವುದೇ ಅಂಕ ಇಲ್ಲ. ಪ್ರಥಮ ಚೆಂಡಲ್ಲಿ ಅಂಕಗಳು ಕಾಣ್ತಾ ಇಲ್ಲ. ಹಿಂದಿಯಲ್ಲಿ ಬೇಕಾ? ಹೇಳಿ ಸರ್. जिस प्रकार आप देख रही हैं, पहला मुकाबला, पहला गेंद पर कोई रन नहीं है और इस प्रकार अगली गेंद लेकर गेंदबाज तैयार है. इस बार बल्लेबाज आगे आकर ड्राइव कर चुके हैं. गेंद जा रही है सीमा रेखा के बाहर. ये 4 रन रहा. खाते के शुभारंभ हो चुके हैं 4 रन के जरिए. So good evening all the spectators. Here is the match number 1 in progress after the lost the toss, put into bat first. Openers are there. Here is we are watching the third ball of the over. This occasion short pitch one and the batsman cut the ball to the cover and extra cover region. One more boundary, back to back boundaries, and scorecard jump now on 8 without loss. ಸೂಪರ್ ಸರ್, ಸೂಪರ್ ಆ್ಯಂಡ್ ಬಿಗ್ ಸೆಲ್ಯೂಟ್ ಟು ಯು. ಯಾಕಂತ ಹೇಳಿದರೆ ಯಾರಾದರೂ ಹೊಸ ಹುರುಡುಗಳು ನಮ್ಮ ಒಂದು ಫೀಲ್ಡಿನಲ್ಲೇ ಬರ್ತಾರೆ ಅಂತ ಹೇಳಕ್ಕೆ ಸಪೋರ್ಟ್ ಮಾಡೋರು ಯಾರೂ ಇರೋದಿಲ್ಲ. ಇವನು ನನಗೆ ಕಾಂಪಿಟೇಟರ್ ಆಗ್ತಾನೆ ಅನ್ನೋ ಒಂದು ಹೆದರಿಕೆ ಇರ್ತದೆ ಯಾವಾಗಲೂ. ನೀವು ಬೆನ್ನು ತಟ್ಟಿದ್ರಿಂದ ಆ ಹುಡುಗ ಒಂದು ಮೈಕನ್ನು ಹಿಡಿದ್ರು, ರೇಡಿಯೋ ಕ್ಷೇತ್ರದಲ್ಲಿ ಬಂದರು, ಟಿ ವಿಯಲ್ಲಿ ಬಂದರು, ಸಿನಿಮಾಕ್ಕೆ ಬಂದರು, ಇವಾಗ ಕರ್ನಾಟಕದ ಅತಿ ದೊಡ್ಡ ರಿಯಾಲಿಟಿ ಶೋಗೆ ಬಂದು ನಿಂತಿದ್ದಾರೆ. ಅದಕ್ಕೆ ಒಂದು ಸಪೋರ್ಟರ್ ಆಗಿ ನೀವು ಕೂಡ ಮುಖ್ಯ ಕಾರಣ. ಒಂದು ಮಾತು ಕೂಡ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಟಿವಿಯಲ್ಲಿ ಪ್ರಾಯಶಃ ಮೊದಲಾಗಿ ಮುಖವನ್ನು ತೋರಿಸಿದ್ದು ನಮ್ಮ USV ನಮ್ಮ ಚಾನಲ್ ಎಂಬುದಾಗಿ ಉಪ್ಪಳದಲ್ಲಿತ್ತು. ಅದರಲ್ಲಿ ನಾವು ಆದಿತ್ಯವಾರಗಳಲ್ಲಿ ನೇರ ಪ್ರಸಾರ ಮಾಡ್ತಾ ಇದ್ವಿ. ಅಲ್ಲಿ ಪ್ರಮುಖ ಕಾರಣ ನಮ್ಮ ಪ್ರದೀಪ್ ಶೆಟ್ಟಿ, ಪ್ರಸ್ತುತ ದುಬೈಲಿದ್ದಾರೆ. ಇವಾಗ ನಮ್ಮ ಊರಿನ ಪ್ರತಿಭೆ, ನಮ್ಮ ಸಹೋದರ, ನಾವು ಫ್ರೆಂಡ್ಸ್. ಶಿವಶಕ್ತಿ ಕ್ರಿಕೆಟರ್ಸ್ ಎಂಬ ಸಂಸ್ಥೆಯ ಅವಿಭಾಜ್ಯ ಘಟಕ ಪ್ರದೀಪ್ ಶೆಟ್ಟಿ ಅವರು ಈ ಚಾನಲಲ್ಲಿ ಅವಕಾಶ ಮಾಡಿಕೊಟ್ರು. ಅವರು ಈ ಚಾನಲಲ್ಲಿ ಮಾತ್ರವಲ್ಲ, ಮಂಗಳೂರಿನ ಖಾಸಗಿ ಚಾನಲ್ ಕೂಡ ಅವರು ಮೊದಲಾಗಿ ಅವಕಾಶ ಮಾಡಿಕೊಟ್ಟವರು ಪ್ರದೀಪ್ ಶೆಟ್ಟಿ. ಅವರನ್ನು ಕೂಡ ಈಗ ನೆನಪಿಸುವಂಥದ್ದು. ಜೊತೆಯಲ್ಲಿ ನಮ್ಮ ಊರಿನ ಎಲ್ಲ ಪ್ರತಿಭೆಗಳು, ಈ ರೂಪೇಶ್ ಶೆಟ್ಟಿ ಅಂದರೆ ಈಗ ಫುಲ್ ಫಿದಾ ಆಗಿಬಿಟ್ಟಿದ್ದಾರೆ. ಒಂದು ಅವರ ಪ್ರತಿಭೆ, ಇನ್ನೊಂದು ನಾನು ಹೇಳಿದ ಕ್ಯಾರೆಕ್ಟರ್. ಅದು ಪ್ರತಿಯೊಬ್ಬನಿಗೆ ಬೇಕಾದಂತಹ ಒಂದು ಅತ್ಯಂತ ಅಮೂಲ್ಯವಾದಂತಹ ಎತ್ತರ ಬೆಳೆಯಲಿ ಆದರೆ ತಮ್ಮ ಬಂದಂತಹ ದಾರಿಯನ್ನು ಮರೆಯದಂತಹ ಆ ಒಂದು ಮಾತಿದೆಯಲ್ಲ, ಅದು ಮೆಚ್ಚಲೇಬೇಕಾದದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಟೈಮಿಗೆ ಇಷ್ಟು ದೂರ ಬಂದ್ರಿ, ರೂಪೇಶ್ ಅವರ ಬಗ್ಗೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ಅವರಿಗೆ ಇನ್ಸ್ಪೈರ್ ಮಾಡಿ ಇಷ್ಟು ಅವರ ಜರ್ನಿಯಲ್ಲಿ ಮುಖ್ಯ ಕಾರಣಕರ್ತರಾಗಿದ್ದರೆ ಅದಕ್ಕೆ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಒಂದು ನಿಮಿಷ, ಯಾಕೆ ನಾನು ಅದೇ ಹೇಳಿದಲ್ಲ, ನಾವು ಖಾಲಿ ಫ್ಯಾಮಿಲಿ ಮೆಂಬರ್ಸನ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದರೆ ಅದರಲ್ಲಿ ಖಾಲಿ ನಮ್ಮ ಸ್ವಾರ್ಥ ಅಂತ ಆಗ್ತದೆ. ಆದರೆ ಅವನು ಬೆಳೆದಿರೋಕ್ಕೆ ಯಾರೆಲ್ಲ ಇದ್ದಾರೆ ಅವರು ಕೂಡ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ಪ್ರತಿಯೊಬ್ಬರ ಏನು ಇನ್ವಾಲ್ವ್ಮೆಂಟ್ ಉಂಟು, ಅವನಿಷ್ಟು ಬೆಳೆದಿರೋಕ್ಕೆ ಯಾರೆಲ್ಲ ಕಾರಣ, ಜನಗಳಿಗೆ ಒಂದೇ ಒಂದು ಉದ್ದೇಶ ನಾನು ಇದು ಹೇಳ್ತಾ ಇರೋದು. ಇವರು ನೋಡಿ, ಯಾರು ನೀವು ಹೇಳಿದಾಗ ಯಾರು ಇನ್ವಾಲ್ವ್ ಬಿಟ್ಟು ಕೊಡೋದಿಲ್ಲ ಅವ್ರದ್ದು. ನನ್ನ ತಮ್ಮನಿಗೆ ಆ್ಯಂಕರಿಗೆ ಪ್ರೋತ್ಸಾಹ ನಾನು ಕೊಡಲಿಲ್ಲ, ಅವನು ನನ್ನ ಹತ್ರ ಇವರು ಹೇಳಿದಾಗ ಅವನು ಮಾಡಿಕೊಟ್ಟಿದ್ದಾರೆ ಅಂದರೆ ಕೆಲವು ಕಡೆ ಇವರು ಕೂರಿಸ್ಬೇಕಾಗ್ತದೆ ಬದಿಯಲ್ಲಿ. ನಾಳೆ ಇವರನ್ನು ಬಿಟ್ಟು ಅವನನ್ನು ಕರಿಬಹುದು. ಇದನ್ನು ಯೋಚನೆ ಒಂದು ಆ ಮನೋಭಾವ ಇಲ್ಲದೆ ಈ ಮನುಷ್ಯ ಒಂದು ಅವನಿಗೆ ಮಾಡಿದಾರಲ್ಲ, ಅದು ನಾವು ನಮ್ಮ ಕುಟುಂಬರು ಯಾವಾಗಲೂ ಅದಕ್ಕೆ ಒಂದು ಋಣ ಆಗಿದ್ದೇವೆ. ಒಳ್ಳೆಯದಾಗಲಿ ಸರ್, ಒಳ್ಳೆಯದಾಗಲಿ.